ನಳಿನ್ ಕುಮಾರ್ ಕಟೀಲು ಮತ್ತು ಡಿ.ವಿ. ಸದಾನಂದ ಗೌಡ ಅವರ ಅವಹೇಳನಕಾರಿ ಬ್ಯಾನರ್ ಹಾಕಿದ ಚಪ್ಪಲಿ ಹಾರ ಹಾಕಿದ ಘಟನೆ ಪುತ್ತೂರಿನಲ್ಲಿ ನಡೆದಿರುವುದಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರ ಮೇಲೆ ನಡೆದಿರುವಂತಹ ಪೊಲೀಸ್ ದೌರ್ಜನ್ಯದ ಪ್ರಕರಣದಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಾ ಇರುವಂತಹ ಹಿಂದೂ ಕಾರ್ಯಕರ್ತರ ಆರೋಗ್ಯವನ್ನ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಸ್ಪತ್ರೆಗೆ ಭೇಟಿ ನೀಡಿ ವಿಚಾರಿಸಿದರು. ಪೊಲೀಸರ 3rd ಡಿಗ್ರಿ ಹಲ್ಲೆಯಿಂದ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವಂತಹ ಹಿಂದೂ ಕಾರ್ಯಕರ್ತರ ಜೊತೆ ಅವರು ಮಾತನಾಡಿದರು. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಇವರಿಗೆ 3rd ಡಿಗ್ರಿ ಟ್ರೀಟ್ಮೆಂಟ್ ನೀಡಲು ಇವರೇನು ಭಯೋತ್ಪಾದಕರ, ರೇಪಿಸ್ಟ್ಗಳ, ಕೊಲೆಗಡುಕರ, ದರೋಡೆಕೋರರ ಒಂದು ಬ್ಯಾನರ್ ಹಚ್ಚಿದ್ದಕ್ಕೆ ಹೀಗೆ ಹೊಡೆಯುವುದು? ಲಕ್ಷಾಂತರ ಮಂದಿ ಹಿಂದೂಗಳ ಶಾಪ ನಿಮಗೆ ತಟ್ಟುತ್ತದೆ. ನೀವು ತಪ್ಪು ಮಾಡಿದ್ದೀರಿ. ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಮನವಿ ನೀಡಿ ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇನೆ ಎಂದರು. ಒಂದು ಕೈ ಆದ್ರೆ ಇನ್ನೊಂದು ಕೈ ಹಿಂದೆ ಇದೆ. ಸೊ ಇದು ಈ ಕಾರ್ಯಕರ್ತರು ಏನು ರೇಪಿಸ್ಟ್ರ, ಇವರು ಭಯೋತ್ಪಾದಕರ, ಇವರು ಏನು ಡುಪ್ಲಿಕೇಟ್ ನೋಟನ್ನು ಪ್ರಿಂಟ್ ಮಾಡುವಂಥವ್ರು, ಇವರು ಕೊಲೆಗಡಕರ, ದರೋಡೆಕೋರರ. ಒಂದು ಬ್ಯಾನರ್ ಹಚ್ಚಿದ್ದಕ್ಕೆ ಈ ರೀತಿಯ ಒಂದು ಕ್ರೌರ್ಯ ಮೆರೆಯುವಂಥದ್ದು ಲಕ್ಷಾಂತರ ಹಿಂದೂಗಳ ಶಾಪ ತಟ್ಟುತ್ತೆ. ನಿಮಗೆ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಂಥವರು ಕೂಡ ಈ ರೀತಿಯ ಯಾರೋ ಹೇಳಿಕೆಯನ್ನು ಕೇಳಿಕೊಂಡು ಕಾನೂನು ಮೀರಿ ವರ್ತನೆ ಮಾಡುವಂಥದ್ದು ಅತ್ಯಂತ ನೀವು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಟ್ಟದಾಗಿ ಮಾಡಿದ್ದೀರಿ. ನೀವು ತಪ್ಪು ಮಾಡಿದ್ದೀರಿ. ಈ ಸರ್ಕಾರ ಇವತ್ತೇ, ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಿದೆ. ಶ್ರೀರಾಮ ಸೇನೆ ಸಂಘಟನೆಯಿಂದ ಯಾರು ಗೃಹ ಮಂತ್ರಿ ಆಗ್ತಾರೆ ಅವರಿಗೆ ಗೃಹ ಮಂತ್ರಿಯವರಿಗೆ ಮನವಿ ಕೊಟ್ಟು ಈ ಡಿಪಾರ್ಟ್ಮೆಂಟ್ನಲ್ಲಿ ನೇರವಾಗಿ ಭಾಗಿಯಾದಂಥ ವ್ಯಕ್ತಿ ಮತ್ತು ಇದರ ಹಿಂದೆ ಇರುವಂಥ ವ್ಯಕ್ತಿಗಳ ಮೇಲೆ ಕ್ರಮ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತೀನಿ.